ತುಂಬಾ ಡಿಸ್ಟರ್ಬೆನ್ಸ್ ಇರ್ಬೋದು. ಐ ಯು ಆಲ್ ಎಕ್ಸೈಟೆಡ್ ನಮ್ಮ ರೂಮ್ ಟೂರ್ ನೋಡೋದಕ್ಕೆ? ನೀವು ರೆಡಿನಾ? ತೋರ್ಸೋಣ ಅವ್ರಿಗೆ ನಮ್ಮ ರೂಮ್. ಸೂಪರ್ ಆಗಿದೆ ಅಂಡ್ ಐ ಥಿಂಕ್ ನೀವು ಇದನ್ನ ಮಿಸ್ ಮಾಡಲೇಬಾರ್ದು. ಹಿಂದ್ಗಡೆ ಇದೆಯಲ್ಲ ಅದೇ ನಮ್ಮ ಮನೆ 4 ದಿನಕ್ಕೆ. ಸೊ ಬನ್ನಿ ನಮ್ಮ ರೂಮ್ ಟೂರ್ನ ಸ್ಟಾರ್ಟ್ ಮಾಡೋಣ. ಇಲ್ಲಿ ನನ್ನ ಕೆಳಗಡೆ ಇರೋದು ಓ ಮೈ ಗಾಡ್ ಓಷನ್. ಮೈ ಜುಮ್ ಅನ್ನತ್ತೆ, ಭಯನೂ ಆಗತ್ತೆ. ಇದು ನಮ್ಮ ಎಂಟ್ರಿ. ನಾನ್ ನಿಂತಿರೋ ಆಪೋಸಿಟ್ ಸೈಡ್ ಏನಿದೆ ಗೊತ್ತಾ? ತೋರಿಸ್ಲಾ? ಕ್ಯಾಮ್ರಾನ ಹಂಗೆ ಪ್ಯಾನ್ ಮಾಡಿ. ಅಂಡ್ ಇದು ನಮ್ಮ ಬ್ಯೂಟಿಫುಲ್ ವ್ಯೂ. ಇಲ್ಲೊಂದು ಟೇಬಲ್ ಇದೆ, ಸೀಟಿಂಗ್ ಚೇರ್ ಇದೆ, ಆಮೇಲೆ ಹೊರಗಡೆ ದೊಡ್ಡ ಓಷನ್ ಕಾಣಿಸುತ್ತೆ. ಅದ್ರ ಜೊತೆಗೆ ಹೊರಗಡೆ ಒಂದು ಕಾಫಿ ಟೇಬಲ್ ಇದೆ. ಇವಾಗ ನಾನು ಮಿಡಲ್ ಅಲ್ಲಿ ನಿಂತಿದ್ದೀನಿ. ಈ ಕಡೆ ಬಂದ್ರೆ ನಮ್ಮ ಹ್ಯೂಜ್ ಬೆಡ್ರೂಮ್, ಆ ಕಡೆ ಬಂದ್ರೆ ನಮ್ಮ ಹ್ಯೂಜ್ ವಾಶ್ರೂಮ್ ಇದೆ. ಈ 2 ಸ್ಪೇಸ್ ನ ಯಾವ ರೀತಿ ಮಾಡಿದಾರೆ ಗೊತ್ತಾ? ಬ್ಯೂಟಿಫುಲ್, ಮ್ಯಾಜಿಕಲ್. ವೆಲ್ಕಮ್ ಟು ಅವರ್ ಬೆಡ್ರೂಮ್. ತುಂಬಾ ಸಾಫ್ಟ್ ಆಗಿದೆ ಅಂಡ್ ತುಂಬಾ ಕಂಫರ್ಟಿಂಗ್ ಆಗಿದೆ. ಸೊ ಇದು ನಮ್ಮ ರೂಮ್ ನ ಬೆಡ್ರೂಮ್. ದಾಸವಾಳ ಊರ್ ನೆನಪಾಗುತ್ತೆ ದಾಸವಾಳ ನೋಡಿದಾಗ. ಬಟ್ ಇಲ್ಲೂ ಸಮುದ್ರ ಇದೆ, ಇಲ್ಲೂ ನಮ್ಮ ಊರಿನ ತರ ವಾತಾವರಣ ಇದೆ. ಸೊ ದಾಸವಾಳ ಈ ತರದ ಹೂಗಳು ಎಲ್ಲ ತುಂಬಾನೇ ಕಾಮನ್. ಎಷ್ಟು ರೊಮ್ಯಾಂಟಿಕ್ ಅಂಡ್ ಪ್ರಿಟಿ ಸೆಟಪ್ ಇದೆಯಲ್ಲ. ಇದ್ರ ಜೊತೆಗೇನೆ ಈ ಕಡೆಗೆ ನಮಗೊಂದು ಸೀಟಿಂಗ್ ಅರೇಂಜ್ಮೆಂಟ್ ಇದೆ. ಈ ಕಡೆ ಬಂದ್ರೆ ನಮ್ಮ ಮಿನಿ ಬಾರ್ ಇದೆ. ಇಲ್ಲಿ ವೈನ್ ಇಟ್ಟಿದ್ದಾರೆ, ರೆಡ್ ವೈನ್. ಹಾಗೇನೆ ಇಲ್ಲಿ ಕನ್ಫೆಕ್ಷನರೀಸ್ ಇಟ್ಟಿದ್ದಾರೆ. ಈ ಮಿನಿ ಬಾರ್ ಅಲ್ಲಿ ಏನಿದೆ ಪ್ರತಿಯೊಂದನ್ನ ನಾವು ಕನ್ಸ್ಯೂಮ್ ಮಾಡಬಹುದು. ಶಾಂಪೇನ್ ಕೂಡ ಇಟ್ಟಿದ್ದಾರೆ. ಅಂಡ್ ಈ ಕಡೆ ಬಂದ್ರೆ ಸ್ವಲ್ಪ ಸ್ನಾಕ್ಸ್ ಅಂಡ್ ಕಾಫಿ. ಹಾಗೆ ನಾನು ಹಿಂದೆ ಬನ್ನಿ. ನಮ್ಮ ರೂಮ್ ಹೊರಗಡೆ ನಿಮಗೆ ಇಷ್ಟು ದೊಡ್ಡವಾದ ಓಷನ್ ಕಾಣಿಸುತ್ತೆ. ಅಂಡ್ ನಾನು ಇಲ್ಲಿ ಕೆಳಗಡೆ ಬಂದು ನನಗೆ ಈ ವಾತಾವರಣ ಎಂಜಾಯ್ ಮಾಡಿಕೊಂಡು ಪ್ರೈವಸಿಯಲ್ಲಿ ಸ್ನಾನನೂ ಮಾಡ್ಬೋದು ಇಲ್ಲಿ. ವಾಟ್ ಅ ಕೂಲ್ ಥಿಂಗ್ ಅಲ್ವಾ? ಸೊ ಇಲ್ಲಿ ಕೆಳಗಡೆ ಇಳ್ಕೊಂಡು ಹೋಗಿ ಓಷನ್ ಅಲ್ಲಿ ಆಟ ಆಡ್ಬೋದು ಕೂಡ. ಓ ಮೈ ಗಾಡ್, ತುಂಬಾ ಭಯ ಆಗ್ತಾ ಇದೆ. ನಾನು ಆಮೇಲೆ ಟ್ರೈ ಮಾಡ್ತೀನಿ. ಬಟ್ ಈ ತರ ಹೋಗ್ಬೋದು. ಈ ಕಡೆ ಬಂದ್ರೆ ನಮ್ಮ ಪ್ರೈವೇಟ್ ಪೂಲ್ ಇದೆ. ಪ್ರೈವೇಟ್ ಪೂಲ್ ಜೊತೆಗೆ ಸನ್ ಬಾತಿಂಗ್ ಮಾಡೋದಕ್ಕೆ ಅಂಡ್ ರಿಲ್ಯಾಕ್ಸಿಂಗ್ ಮಾಡೋದಕ್ಕೆ ಕಪಲ್ಗೆ ಒಂದು ಸೀಟಿಂಗ್ ಅರೇಂಜ್ಮೆಂಟ್ ಇದೆ. ಹಾಗೇನೆ ಆ ಕಡೆನಲ್ಲಿ ಒಂದು ಪುಟ್ಟ ಕಾಫಿ ಟೇಬಲ್. ಅಲ್ಲಿಂದ ಬಂದ್ವಾ, ಇಲ್ಲಿ ಪೂಲ್ ಇದೆಯಾ, ಮತ್ತೆ ಇಲ್ಲಿಂದ ಎಂಟ್ರಿ ತಗೋಬಹುದು. ಇದು ನಮ್ಮ ಸೂಪರ್ ಕೂಲ್ ದೊಡ್ಡದಾಗಿರುವಂತಹ ಬಾತ್ರೂಮ್. ಇಲ್ಲಿ ಬಾತ್ ಟಬ್, ಹಾಗೆ ಚೆನ್ನಾಗಿ ರೋಸ್ ಪೆಟಲ್ಸ್ ಹಾಕೊಂಡು ನೀರೆಲ್ಲ ನೊರೆ ಬರ್ತಾ ಇದ್ರೆ ನೋಡ್ತಾ ಇದ್ರೆ ಸ್ನಾನ ಮಾಡ್ತಾನೆ ಇರ್ಬೋದು. ಅಂಡ್ ಈ ಕಡೆ ನಮ್ಮ ಬೇಸನ್ಸ್. ಓಕೆನಾ? ಬೆಸ್ಟ್ ಪಾರ್ಟ್ ಏನು ಗೊತ್ತಾ? ತೋರಿಸ್ಲಾ? ಬನ್ನಿ. ಇಷ್ಟು ದೊಡ್ಡ ಮಿರರ್ ಇದೆ ಅಂಡ್ ಇಲ್ಲಿ ಆರಾಮದಲ್ಲಿ ಕೂತು ಮೇಕಪ್ ಏನಾದ್ರೂ ಮಾಡ್ಬೋದು. ಬ್ಲೋ ಡ್ರೈಯರ್ ಇಟ್ಟಿದ್ದಾರೆ. ಅಂಡ್ ಇಲ್ಲಿ 3 ಕಬರ್ಡ್ ಸ್ಪೇಸ್ ಇದೆ. ಆ ಕಬರ್ಡ್ ಸ್ಪೇಸ್ ನಾನು ಆಲ್ರೆಡಿ ಫಿಲ್ ಅಪ್ ಮಾಡಿದೀನಿ. ಲೈಫ್ ಜಾಕೆಟ್ ಇದೆ, ಅದ್ರ ಜೊತೆಗೆ ಬಾತ್ ರೋಬ್ಸ್, ರೂಮ್ ಸ್ಲಿಪ್ಪರ್ಸ್ ಇಟ್ಟಿದ್ದಾರೆ ಅಂಡ್ ಲಾಕರ್ ಇದೆ. ಈ ಕಡೆ ಬಂದ್ರೆ ನಾವು 4 ದಿನ ಇರ್ತೀವಲ್ಲ, 4 ದಿನ ಅದು ಫುಲ್ ಬಟ್ಟೆ ಅರೇಂಜ್ ಮಾಡಿದೀನಿ. ನಾವು ಹೆಂಗಿದ್ರು ಯಾವತ್ತಿದ್ರು ಹಂಗೆ ಎಲ್ಲಿ ಹೋದ್ರು ನೀಟಾಗಿ ಎಲ್ಲ ಅರೇಂಜ್ ಆಗಿರ್ಬೇಕು. ಬ್ಯಾಗ್ ಇಂದ ತೆಗಿಯೋದು ಇಷ್ಟಪಡಲ್ಲ. ಸೊ ಅದಾಯ್ತು. ನನ್ನ ಹಿಂದ್ಗಡೆ ದೊಡ್ಡ ಮಿರರ್ ಇದೆ. ಪ್ರತಿದಿನ ಹೆಂಗ್ ರೆಡಿ ಆಗ್ತೀನಿ ಅಂತ ಇಲ್ಲಿ ನೋಡ್ಬೋದು. ಅಂಡ್ ಅದ್ರ ಪಕ್ಕದಲ್ಲಿ ಇರೋದು ನಮ್ಮ ಟಿವಿ.
ಇಲ್ಲಿ ಬಾಟಬಲ್ ಕುತ್ಕೊಂಡು ಟಿವಿನೂ ನೋಡ್ಬೋದು, ಆ ಕಡೆ ಓಷನ್ ನೋಡ್ಬೋದು, ವೈನ್ ಕುಡಿಬೋದು, ಶಾಂಪೇನ್ ಕುಡಿಬೋದು, ಏನ್ ಬೇಕೋ ಅದನ್ನ ತಿನ್ಬೋದು. ಓಕೆ, ವೆರಿ ಎಕ್ಸೈಟಿಂಗ್, ಮೋಸ್ಟ್ ಇಂಟ್ರೆಸ್ಟಿಂಗ್, ತುಂಬಾನೇ ಚೆನ್ನಾಗಿರೋದು ಇಲ್ಲಿದೆ. ಕ್ಯೂಟ್ ಎಲಿಮೆಂಟ್ಸ್ ನೋಡಿ, ಆಮೆ ಇಟ್ಟಿದ್ದಾರೆ. ಯಾಕೆ ಅಂದ್ರೆ ಈ ಡೋರ್ನ ತಡಿಬೇಕು ಅಂತ, ಗಾಳಿಗೆ ಇದು ಓಪನ್ ಆಗಬಾರ್ದು ಅಂತ. ಓಕೆ, ಇಲ್ಲಿರೋದು ನಮ್ಮ ಬಾತ್ ಟವಲ್ಸ್ ಅಂಡ್ ಅದರ್ ಟವಲ್ಸ್. ಇಲ್ಲಿ ಬನ್ನಿ, ಬೆಸ್ಟ್ ಥಿಂಗ್ ಅಂದ್ರೆ ಇದು, ಯಾರೇ ಗೆಸ್ಟ್ ಬರ್ಲಿ ಓಪನ್ ಶಾರ್ ಕಾನ್ಸೆಪ್ಟ್. ಮೇಲಿಂದ ನೀರ್ ಬೀಳುತ್ತೆ, ಇಲ್ಲಿಂದ ಹೇಗ್ ತೆಗೆದು ಸ್ನಾನ ಮಾಡ್ಬೋದು, ಬಟ್ ಓಪನ್ ಗಾಳಿನಲ್ಲಿ, ಓಪನ್ ಬಾತ್ರೂಮ್. ಇಲ್ಲಿ ಪ್ರೈವಸಿ ಇದೆ, ಬಟ್ ಇಲ್ಲಿ ಏನು ಬಾಗ್ಲಿಲ್ಲ. ತಡಾ! ಸೊ ಯಾಕೆ ಕಡೆ ಓಷನ್ ಇದೆ, ಇಲ್ಲೆಲ್ಲ ಶವರ್ ಜೆಲ್ಸ್ ಎಲ್ಲ ಇದೆ. ಬ್ಯೂಟಿಫುಲ್ ಆಗಿರುವಂತ ಪ್ರೈವೇಟ್ ನಮ್ಮದೇ ಆದಂತ ಓಪನ್ ಕಾನ್ಸೆಪ್ಟ್ ಬಾತ್ರೂಮ್. ಬಾತ್ರೂಮ್ ಇಷ್ಟೇ ಅಲ್ಲ, ಇದು ಮಾಡೋದು ಹೆಂಗಿದೆ ತೋರಿಸ್ಲಾ? ಕಮಾನ್. ಟಾಯ್ಲೆಟ್ ಏರಿಯಾ ತೋರಿಸ್ತೀನಿ, ಬೇಡವಾ? ನೋಡ್ಬೇಡಿ, ಅದನ್ನು ಓಪನ್ ಕಾನ್ಸೆಪ್ಟ್ ಅಲ್ಲ. ಇದನ್ನ ಯಾರಾದ್ರೂ ಇಷ್ಟ ಪಡ್ತಾರಾ? ರಿಲ್ಯಾಕ್ಸ್ ಮಾಡ್ಕೊಂಡು, ಹೇ ಮೀನ್ ಬರ್ತಾ ಇದೆಯಾ ನೀನು? ಓ ಮೀನು, ನೀನು ಮಾಡ್ತಾ ಇದೆಯಾ, ನಾನು ಮಾಡ್ತಾ ಇದ್ದೀನಿ. ಸೊ ಯಾ, ಫೈನಲಿ ಇದೀಗ ನಿಮಗೆ ಒಂದು ಪ್ಯಾನ್ ಶಾಟ್ ವ್ಯೂನ ತೋರಿಸ್ತೀನಿ. ಸೊ ಇದು ನಮ್ಮ ಎಂಟ್ರಿ ಟು ದ ರೂಮ್. ಲೆಫ್ಟ್ ಸೈಡ್ಗೆ ನಮ್ಮ ಬೆಡ್ರೂಮ್ ಇದೆ, ರೈಟ್ ಸೈಡ್ಗೆ ಬಾತ್ರೂಮ್ ಇದೆ. ಬ್ಯೂಟಿಫುಲ್ ಆಗಿರುವಂಥ ಲೈಟ್ ರೊಮ್ಯಾಂಟಿಕ್ ಟಚಪ್ಪಲ್ಲಿ ಇರುವಂಥ ನಮ್ಮ ಬೆಡ್ರೂಮ್ ಸ್ಪೇಸ್ ತುಂಬಾ ಚೆನ್ನಾಗಿತ್ತು. ಇದೀಗ ಬಾತ್ರೂಮ್ ಸ್ಪೇಸಿಗೆ ಬರೋದಾದರೆ ಎಷ್ಟು ದೊಡ್ಡದಾಗಿ ವಿಶಾಲವಾಗಿದೆ ನಮ್ಮ ಬಾತ್ರೂಮ್ ಅಲ್ವಾ? ಇನ್ಫ್ಯಾಕ್ಟ್ ಕಪಲ್ಸ್ ಅಲ್ಲದೆ ಇದ್ರೂ, ಒಂದು ಪುಟ್ಟ ಮಗು ಇದ್ರೂ ಆರಾಮದಲ್ಲಿ ಸ್ಪೇಸ್ ಸಾಕಾಗುತ್ತೆ. ಆ್ಯಂಡ್ ಈ ಬಾತ್ರೂಮ್ನ ಯಾವ ರೀತಿ ಡಿಸೈನ್ ಮಾಡಿದ್ದಾರೆ ನೋಡಿ, ತುಂಬಾ ಸ್ಪೇಷಿಯಸ್ ಆಗಿ ವಿತ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್ನ ಸೆಟಪ್ ಮಾಡಿದ್ದಾರೆ. ಆ್ಯಂಡ್ ಸೆಟಪ್ ಮಾಡಿರುವಂಥ ಸ್ಟೈಲ್ ನೋಡಿ, ಆ ವುಡನ್ ಟೆಕ್ಸ್ಚರ್ ಆಗಿರ್ಬೋದು, ಯೂಸ್ ಮಾಡಿರುವಂಥ ಮೆಟೀರಿಯಲ್ಸ್ ಆಗಿರ್ಬೋದು, ವೆರಿ ಡಿಫ್ರೆಂಟ್ ಕಾನ್ಸೆಪ್ಟ್. ಆ್ಯಂಡ್ ನಮ್ಮ ಮಿನಿ ಬಾರಲ್ಲಿ ನಾವು ತಗೊಂಡಿರೋದು ಆಲ್ ಇನ್ಕ್ಲೂಸಿವ್ ಪ್ಲಾಟಿನಮ್ ಪ್ಲ್ಯಾನ್ ಆಗಿರೋದ್ರಿಂದ ನಮಗೆ ಪ್ರತಿಯೊಂದನ್ನು ಕನ್ಸ್ಯೂಮ್ ಮಾಡ್ಬೋದಾಗಿತ್ತು. ಆ್ಯಂಡ್ ಪ್ರತಿದಿನ ಅದನ್ನು ರೀಫಿಲ್ ಕೂಡ ಮಾಡ್ತಾ ಇದ್ರು. ಆ್ಯಂಡ್ ಎವ್ರಿ ಡೇ ಸರ್ಪ್ರೈಸ್ ಆಗಿ ಒಂದು ಕನ್ಫೆಕ್ಷನರೀಸ್ ಏನಾದರೂ ಇಡ್ತಾನೆ ಇದ್ರು. ಇದು ಹೊರಗಡೆಯಿಂದ ನಮ್ಮ ಒಂದು ಎಂಟೈರ್ ವಿಲಾ ಎಷ್ಟು ಚೆನ್ನಾಗಿದೆಯಲ್ಲ. ಆ್ಯಂಡ್ ನಾವು ತಗೊಂಡಿರೋದು ಓವರ್ ವಾಟರ್ ವಿಲಾ. ಇಲ್ಲಿ ಲಗೂನ್ ವಿಲಾ ಇದೆ, ಬೀಚ್ ವಿಲಾ ಇದೆ, ಓವರ್ ವಾಟರ್ ವಿಲಾ ಇದೆ. ಬಟ್ ಲಗೂನ್ ಆ್ಯಂಡ್ ಬೀಚ್ ವಿಲಾ ನಿಮಗೆ ಎಲ್ಲಿ ಹೋದರೂ ಅದರ ಅನುಭವನ ಪಡ್ಕೋಬೋದು. ಬಟ್ ಮಾಲ್ಡೀವ್ಸ್ ಅಂದಮೇಲೆ ನೀವು ಓವರ್ ವಾಟರ್ ವಿಲಾದಲ್ಲೇ ಖಂಡಿತವಾಗ್ಲೂ ಇರಬೇಕಾಗತ್ತೆ. ಬಿಕಾಸ್ ಅಲ್ಲೇ ನಿಮಗೆ ಒಂದು ಡಿಫ್ರೆಂಟ್ ನೀರಿನ ಮಧ್ಯದ ಒಂದು ಡಿಫ್ರೆಂಟ್ ವಾತಾವರಣದ ಅನುಭವ ಆಗುತ್ತೆ. ಸಂಜೆ ಹೊತ್ತಿಗೆ ನಮ್ಮ ರೂಮ್ ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ವಾ, ವಿತ್ ದ ವೆರಿ ರೊಮ್ಯಾಂಟಿಕ್ ವೈಬ್ ಆ್ಯಂಡ್ ಬೆಸ್ಟ್ ವ್ಯೂ ಇಸ್ ದ ಗೋಲ್ಡನ್ ಅವರ್. ಇಟ್ಸ್ ಅಮೇಝಿಂಗ್. ಎನಿವೇಸ್, ಇಷ್ಟೊತ್ತು ನೀವು ನಮ್ಮ ರೂಮ್ ಟೂರ್ ನೋಡಿದ್ರಿ. ಇದೀಗ ಅದೇ ದಿನ ನಮ್ಮ ಡಿನ್ನರ್ ಸೆಟಪ್. ಎಷ್ಟು ದೊಡ್ಡ ಸ್ಪೇಸ್ ಗೊತ್ತಾ? ಲಿಲಿ ಬೀಚ್ ರೆಸಾರ್ಟ್ ಇದೊಂದು 5 ಸ್ಟಾರ್ ಪ್ರಾಪರ್ಟಿ ಆಗಿದ್ದು, ಇದಕ್ಕೆ ಹಲವಾರು ಅವಾರ್ಡ್ಸ್ ಬಂದಿದೆ ಬಿಕಾಸ್ ಇಟ್ಸ್ ಸೋ ಬ್ಯೂಟಿಫುಲ್. ಆ್ಯಂಡ್ ಇಲ್ಲಿನ ಒಂದು ಡಿನ್ನರ್ ಸೆಟಪ್ ಹೇಗಿತ್ತು ನಮ್ಮ ಇವತ್ತಿನ ದಿನದ್ದು ಅಂತ ಬನ್ನಿ ತೋರಿಸ್ತೀನಿ. ಡಿನ್ನರ್ ಅಂದಿದ ತಕ್ಷಣ ಬ್ಯೂಟಿಫುಲ್ ಜಾಗ, ರಾತ್ರಿಗೆ ಯಾವ ರೀತಿ ಸೆಟಪ್ ಮಾಡಿರ್ತಾರೆ ನೋಡಿ. ಹಾಗೆಯೇ ಇಲ್ಲಿ ಒಂದಲ್ಲ ಎರಡಲ್ಲ 100 ಐಟಮ್ಸ್ ಮಿನಿಮಮ್ ಇದ್ದೇ ಇರುತ್ತೆ. ಮೀನಲ್ಲಿ ಒಂದು 20 ಐಟಮ್ಸ್ ಇರುತ್ತೆ, ಪೇಸ್ಟ್ರೀಸ್ ಚಾಕ್ಲೇಟ್ಸಲ್ಲಿ ಒಂದು 30 ಐಟಮ್ಸ್ ಇರುತ್ತೆ. ಇನ್ನು ಬೇರೆ ವೆಜ್ ಆ್ಯಂಡ್ ನಾನ್ ವೆಜ್ ಮೆನು ಕೂಡ ಇರುತ್ತೆ. ವೆಜಿಟೇರಿಯನ್ಸ್ಗೆ ಆಪ್ಷನ್ಸ್ ಇರುತ್ತೆ, ಬಟ್ ಸ್ವಲ್ಪ ಕಮ್ಮಿ ಆಪ್ಷನ್ಸ್ ಇದೆಯಾ ಅಂತಲೇ ಹೇಳ್ಬೋದು. ಲೈವ್ ಡಿನ್ನರ್ ಸೆಟಪ್ ಇರುತ್ತೆ, ಹಾಗೆಯೇ ಕೋಲ್ಡ್ ಡಿನ್ನರ್ ಸೆಟಪ್ ಕೂಡ ಇರುತ್ತೆ. ಇಲ್ಲಿ ಟರ್ಕಿ, ಡಕ್, ಚಿಕನ್, ಮಟನ್, ಲ್ಯಾಂಬ್, ಫಿಶ್, ಏನು ವೆರೈಟೀಸ್ ಬೇಕು ಪ್ರತಿಯೊಂದು ಇರುತ್ತೆ. ಡಿಫ್ರೆಂಟ್ ವೆರೈಟೀಸ್ ಆಫ್ ಸಾಸಸ್, ಡಿಫ್ರೆಂಟ್ ವೆರೈಟೀಸ್ ಆಫ್ ಪಿಕಲ್ಸ್, ಡಿಫ್ರೆಂಟ್ ವೆರೈಟೀಸ್ ಆಫ್ ಸ್ಯಾಲಡ್ಸ್. ಯಾವ್ದು ತಿನ್ನೋದು ಅಂತ ಗೊತ್ತಾಗಲ್ಲ, ಬಟ್ ನಾವು ನಮಗೆ ಯಾವುದು ಹಿಡ್ಸುತ್ತೋ ಅದನ್ನು ಮಾತ್ರ ಆಯ್ಕೆ ಮಾಡ್ಕೊಂಡು ಹೋದ್ವಿ. ಬಿಕಾಸ್ ಟೂ ಮೆನಿ ಐಟಮ್ಸ್ ಆ್ಯಂಡ್ ಎಲ್ಲದನ್ನು ತಿಂದರೆ ನಮಗೆ ಮಜಾನೂ ಬರೋದಿಲ್ಲ ಅಲ್ವಾ.
someone's all ready. ಫ್ರೂಟ್ಸಲ್ಲಿ ತುಂಬ ವೆರೈಟೀಸ್ ಇದೆ. ಸೊ ಎವ್ರಿ ಡೇ ನಾನು ದೀಪು ಚಿಕನ್, ಪ್ರಾನ್ಸ್, ಫ್ರೂಟ್ಸ್ ಮಿಸ್ ಮಾಡದೆ ತಗೋತಾ ಇದ್ವಿ. ನಾನು ಇಲ್ಲಿ ಬಂದೆ, ಇವ್ರು ಮೀನು ಮಾಡ್ತಾ ಇರೋದನ್ನ ನೋಡ್ತಾ ಇದ್ದೆ. ನನಗೆ ಗೊತ್ತಿರಲಿಲ್ಲ ಇದು ದೀಪು ಅವರು ಆರ್ಡರ್ ಮಾಡಿರೋದು ಅಂತ. ತಗೋತಾ ಇದೆ ವಿಡಿಯೋ ಕ್ಲಿಪ್ಸ್. ಬಟ್ ನೋಡಿದ್ರೆ ಈ ಮೀನು ನಮ್ಮ ಟೇಬಲ್ಗೆ ಬಂದಿದೆ. ಜಾಕ್ ಫಿಶ್ ಅಂತೆ. ನನಗೆ ಈ ಥರದ ಮೀನೆಲ್ಲ ಇಷ್ಟ ಆಗಲ್ಲ. ನನಗೆ ಹೊಳೆ ಮೀನು ಅಷ್ಟೊಂದು ಇಷ್ಟ ಆಗಲ್ಲ. ಬಿಕಾಸ್ ನನಗೆ ಸಮುದ್ರದ ಮೀನು ಅಂದರೆ ಮಾತ್ರ ಇಷ್ಟ. ಅದು ಮಾತ್ರ ತಿಂದು ಅಭ್ಯಾಸ ಅಲ್ವಾ. ನಂದಲೆಸ್ ದೀಪು ಅವ್ರಿಗೆ ಫಿಶ್ ಅಂದರೆ ಇನ್ ಜನರಲ್ ಇಷ್ಟಪಡ್ತಾರೆ. ಮಾಡೋ ರೀತಿ ವಿಧಾನ ಹೇಗಿರುತ್ತೆ, ಟೇಸ್ಟ್ ಚೆನ್ನಾಗಿದ್ರೆ ತಿಂತಾರೆ. ಅದೇ ದಿನ ನಾವಿಬ್ಬರು ದೀಪು ಅವರ ಬೆಸ್ಟ್ ಫ್ರೆಂಡಿಗೆ ಕಾಲ್ ಮಾಡಿದ್ವಿ. ಭರತ್ ಹುಳ್ಳ ಅಂತ. ಅವರು ಡಾಕ್ಟರ್, ಹೀಸ್ ಅ ಸೈಕ್ಯಾಟ್ರಿಸ್ಟ್. ಸೊ ಅವ್ರ ಜೊತೆ ಮಾತಾಡ್ತಾ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ. ಸೊ ಆ ದಿನ ಒಂಥರ ಖುಷಿ ಆಯಿತು. ತುಂಬಾ ಡಿಫ್ರೆಂಟ್ ಆಗಿರೋಂಥ ಅನುಭವ. ವಿ ಲವ್ಡ್ ಇಟ್. ಸ್ಟ್ರಾಂಗ್ ಅಂದರೆ ಏಕ್ದಮ್ ಡಿನ್ನರ್ನ ಎಂಜಾಯ್ ಮಾಡ್ತಾ ಇದ್ದೀವಿ. ತುಂಬಾ ಡಿಫ್ರೆಂಟ್ ಸ್ಟೈಲ್ ಡಿನ್ನರ್. ಬಟ್ ಎಲ್ಲಿ ಹೋಗ್ತೀವಿ ಅಲ್ಲದ ರುಚಿಗೆ ನಾವು ಅಡ್ಜಸ್ಟ್ ಆಗಬೇಕಲ್ವಾ. ಯುರೋಪಿಯನ್ ಸ್ಟೈಲ್ ಡಿನ್ನರ್ ಪ್ಲಸ್ ಮಾಲ್ಡಿವಿಯನ್ ಸ್ಪೈಸಸ್. ಇದೆಲ್ಲ ಯುರೋಪಿಯನ್ ಸ್ಟೈಲ್. ಇದು ಗ್ರಿಲ್ ಚಿಕನ್. ಇದು ಫಿಶ್ಗೆ ನಾವು ಮಸಾಲ ಬೇಕು ಅಂತ ಹೇಳಿದ್ವಿ. ಅವರು ಮಾಲ್ಡಿವಿಯನ್ ಸ್ಟೈಲ್ ಮಸಾಲ ಮಾಡಿದ್ದಾರೆ, ಚೆನ್ನಾಗಿದೆ. ಡಿನ್ನರ್ನ ಎಂಜಾಯ್ ಮಾಡಬೇಕು. ಸುತ್ತ ಓಷನ್ ಇದೆ, ಚೆನ್ನಾಗಿ ಗಾಳಿ ಬರ್ತಾ ಇದೆ. ವಿಲ್ ಸಿ ಯು ಗೈಸ್ ವೆರಿ ಸೂನ್. ಡಿನ್ನರ್ ಆದಮೇಲೆ ಅಲ್ಲಿ ನೋಡಿದ್ರೆ ಮಾಲ್ಡೀವ್ಸ್ ಅಂದರೆ ಅವರ ಟ್ರೆಡಿಷ್ನಲ್ ಡ್ಯಾನ್ಸ್ ಮ್ಯೂಸಿಕಲ್ ನೈಟ್ ಇತ್ತು. ಸೊ ನಾನು ಹೋಗಿ ಒಂದು ಸ್ವಲ್ಪ ಹೆಜ್ಜೆ ಹಾಕಿದೆ. ಚೆನ್ನಾಗಿ ಅನ್ನಿಸ್ತು, ತುಂಬಾ ಡಿಫ್ರೆಂಟ್ ಅನ್ನಿಸ್ತು. ಅದಾದ್ಮೇಲೆ ಒಂದು ಪುಟ್ಟ ಪಾಪು ಜೊತೆ ನನ್ನ ಎನ್ಕೌಂಟರ್. Name? Where you from? Just came. How old are you, baby? 4. 4. And we see the shark feeding. Oh, so cute. You like this place? Yeah. Yeah? Do you want to leave this place? I will live here. Oh. Back home? She just wants holiday. No education, nothing. Let's chill. We saw a big giant wolf. Oh my God. Did they try to attack you? No. They don't have sharp teeth. Oh, that's nice. Oh, you're so sleepy. You're tired. ಎಷ್ಟು ಶಾರ್ಪ್ ಆಗಿ ಸ್ಮಾರ್ಟ್ ಆಗಿ ಇದೆ ಗೊತ್ತಾ ಈ ಕಿಡ್ಸ್ ಎಲ್ಲ. ಓ ಮೈ ಗಾಡ್, ದೇ ವೆರಿ ವೆರಿ ಸ್ಮಾರ್ಟ್. ನಮ್ಮ ಓವರ್ ವಾಟರ್ ವಿಲ್ಲಾ ರೂಮ್ ಟೂರ್ ಹೇಗೆ ಅನ್ನಿಸ್ತು? ಈ ಒಂದು ರೂಮ್ ಟೂರ್ ಲಿಲಿ ಬೀಚ್ ರೆಸಾರ್ಟ್ ಅಲ್ಲಿ ನಾವು ಸೆಲೆಕ್ಟ್ ಮಾಡಿರುವಂತಹ ರೂಮ್ ನಂಬರ್ ಬಂದ್ಬಿಟ್ಟು 329. ಇದು ಸನ್ಸೆಟ್ ವಿಲ್ಲಾ ಅಂತ ಹೇಳ್ತಾರೆ. ಬಿಕಾಸ್ ಸನ್ಸೆಟ್ ವ್ಯೂನ ಅಬ್ಸಲ್ಯೂಟ್ಲಿ ಬ್ಯೂಟಿಫುಲ್ ಆಗಿ ನಾವು ನೋಡ್ಬೋದು. ನಿಮ್ಗೊಂದು ವಿಷಯ ಗೊತ್ತಾ, ನಮಗೆ ಏನೇನು ಕಾಂಪ್ಲಿಮೆಂಟರೀಸ್ ಕೊಟ್ಟಿದ್ದಾರೆ, ಏನೇನು ಫೆಸಿಲಿಟೀಸ್ ಇದೆ, ನಾವು ತಗೊಂಡಿರೋ ಪ್ಯಾಕೇಜ್ ಯಾವುದು, ಪ್ರತಿಯೊಂದು ಡೀಟೇಲ್ಸ್ ನಿಮಗೆ ತಿಳಿಸ್ಬೇಕು. ಐ ಆಮ್ ವೆರಿ ಎಕ್ಸೈಟೆಡ್ ಆ್ಯಂಡ್ ಥ್ರಿಲ್ಡ್. ಸ್ನಾರ್ಕ್ಲಿಂಗ್ ಮಾಡಬೇಕು, ಬೇರೆ ವಾಟರ್ ಸ್ಪೋರ್ಟ್ಸ್ ಮಾಡಬೇಕು, ಇಲ್ಲಿ ಎಲ್ಲ ಆಕ್ಟಿವಿಟೀಸ್ನ ಎಂಜಾಯ್ ಮಾಡಬೇಕು. ದೀಪು, ಆರ್ ಯು ಎಕ್ಸೈಟೆಡ್? ಸೂಪರ್ ಎಕ್ಸೈಟೆಡ್. ಅವರಂತೂ ಫುಲ್ ಖುಷಿಯಾಗಿದ್ದಾರೆ ಇಲ್ಲಿ ಬಂದಾಗಿದ್ದ. ಸೊ ಇಟ್ಸ್ ಟೈಮ್ ಟು ಎಂಜಾಯ್. ಐ ಹೋಪ್ ಈ ಒಂದು ವಿಡಿಯೋ ಇಷ್ಟವಾಗಿರುತ್ತೆ. ಕಾಯ್ತಾ ಇರಿ, ಇನ್ನು ಇಂಟ್ರೆಸ್ಟಿಂಗ್ ಬ್ಲಾಗ್ಸ್ ಬರ್ತಾ ಇರುತ್ತೆ. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಆ್ಯಂಡ್ ನೆಕ್ಸ್ಟ್ ಟೈಮ್ ನೀವು ಮಾಲ್ಡೀವ್ಸ್ ಬರಬೇಕಾದ್ರೆ ಈ ಪ್ಲೇಸ್ನ ಖಂಡಿತವಾಗ್ಲೂ ಕನ್ಸಿಡರ್ ಮಾಡಿ ಅಂತ ಹೇಳ್ತಾ, ಲಾಟ್ಸ್ ಆಫ್ ಲವ್, ಟೇಕ್ ಕೇರ್, ಪ್ರೀತಿ ಸದಾ ಹೀಗೆ ಇರಲಿ. ನಿಮ್ಮ ಕನ್ನಡನ ಸದಾ ಪ್ರೋತ್ಸಾಹಿಸಿ. ಬಾಯ್.